ಹೆಣ್ಮಕಜೆ ಬಯಲಿನಲ್ಲಿ ಕುಟುಂಬಶ್ರೀ ವರ್ಷ ಋತು ಸಂಭ್ರಮ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಹೆಣ್ಮಕಜೆ ಗ್ರಾಮ ಪಂಚಾಯತ್ನ CDS ವತಿಯಿಂದ ನಡೆಯುತ್ತಿರುವಂತಹ ಈ ಒಂದು ವರ್ಷ ಋತು ಕಾರ್ಯಕ್ರಮ ಇವತ್ತು ನಡೆಯಲಿಕ್ಕಿದೆ. ಸ್ವಾಭಾವಿಕವಾಗಿ ಕೃಷಿಯಿಂದ ದೂರ ಹೋಗುತ್ತಿರುವಂತಹ ಜನರನ್ನು ಆಕರ್ಷಿಸುವ ಒಂದು ಕಾರ್ಯಕ್ರಮವಾಗಿ ಕುಟುಂಬಶ್ರೀ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಕಳೆದ ವರ್ಷ ಕೂಡ ಬಹಳ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಕುಟುಂಬಶ್ರೀ ವತಿಯಿಂದ ನಡೆದಿತ್ತು. ಈ ವರ್ಷ ಕೂಡ ಈ ನಮ್ಮ ಹೆಣ್ಮಕಜೆ ಗ್ರಾಮ ಪಂಚಾಯತ್ನ ಈ ಪರ್ಲಾ ಪೇಟೆಯ ಸಮೀಪ ಇರುವಂತಹ ಗದ್ದೆಯಲ್ಲಿ ಬಿತ್ತನೆ ಮಾಡುವುದರ ಮೂಲಕ ಒಂದು ಈ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭಿಸುತ್ತಿದ್ದೇವೆ. ನಾವು ನೋಡ್ತಾ ಇದ್ದೇವೆ, ಕಳೆದ ಹಲವು ವರ್ಷಗಳಿಂದ ಈಗಾಗಲೇ ಭತ್ತದ ಕೃಷಿ ಮಾಡಲಿಕ್ಕೆ ಜನರು ಹಿಂಜರಿತಾ ಇದ್ದಾರೆ. ಆಗ ಅವರನ್ನು ಯಾವ ರೀತಿಯಾದರೂ ಪ್ರೋತ್ಸಾಹಿಸಿ ಭತ್ತದ ಕೃಷಿಯನ್ನು ಮಾಡುವುದಕ್ಕೆ ಪ್ರೋತ್ಸಾಹ ಕೊಡುವ ಒಂದು ಚಾಲನೆ ನೀಡ್ತಾ ಇದ್ದೇವೆ. ಪೆರ್ಲಾ ಬಯಲಿನಲ್ಲಿ ಹೆಣ್ಮಕಜೆ ಕುಟುಂಬಶ್ರೀ ವರ್ಷ ಋತು ಸಂಭ್ರಮ ಯಶಸ್ವಿ ಕಾರ್ಯಕ್ರಮ. ಪೆರ್ಲಾ ಹೆಣ್ಮಕಜೆ ಗ್ರಾಮ ಪಂಚಾಯತ್ ಕುಟುಂಬಶ್ರೀ CDS ನೇತೃತ್ವದಲ್ಲಿ ವರ್ಷ ಋತು ಸಂಭ್ರಮ ಕಾರ್ಯಕ್ರಮ ಕುಟುಂಬಶ್ರೀ CDS ಅಧ್ಯಕ್ಷೆ ಜಲಜಾಕ್ಷಿ ಇವರ ಅಧ್ಯಕ್ಷತೆಯಲ್ಲಿ ಬಹಳ ಯಶಸ್ವಿಯಾಗಿ ಜರುಗಿತು. ಈ ಬಗ್ಗೆ ಹೆಣ್ಮಕಜೆ ಗ್ರಾಮ ಪಂಚಾಯತ್ ಪರಿಸರದಿಂದ ಹೊರಟಂತಹ ಮೆರವಣಿಗೆಯನ್ನ ಹೆಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ JS ಉದ್ಘಾಟಿಸಿದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ BS ಗಾಂಭೀರ್, ಪಂಚಾಯತ್ ಸದಸ್ಯರಾದ ಇಂದಿರಾ, CDS ಉಪಾಧ್ಯಕ್ಷೆ ಶಶಿಕಲಾ, ಕುಟುಂಬಶ್ರೀ ಮೆಂಟರ್ ಭವ್ಯ, ಪಾಸರುನ್ನೀಸಾ, ಕೌನ್ಸಿಲರ್ ಪ್ರಸೀದ, ST ಎನಿಮೇಟರ್ ವನಜಾ, ಗೀತಾ, ಅಕೌಂಟೆಂಟ್ ಸುನೀತಾ, ಬಾಲಸಭಾ RP ಉದಯ್ ಕುಮಾರಿ, CDS ಹಾಗೂ ಕುಟುಂಬಶ್ರೀ ಬಾಲಸಭಾ ಸದಸ್ಯರು, ಹರಿತ ಕರ್ಮ ಸೇನಾ ಸದಸ್ಯರು ಉಪಸ್ಥಿತರಿದ್ದರು. ಪೆರ್ಲಾ ಬಯಲಿನ ಗದ್ದೆಯಲ್ಲಿ ನೇಜಿ ನೀಡುವ ಮೂಲಕ ಚಾಲನೆ ನೀಡಿದಂತಹ ಕಾರ್ಯಕ್ರಮ ವಿವಿಧ ಆಟೋಟ ಸ್ಪರ್ಧೆಗಳೊಂದಿಗೆ ಜರುಗಿತು. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.